ಒಂದು ಕಡೆಯ ಗುಟ್ಟನ್ನು ತಿಳಿಯುವುದಕ್ಕೆ ಬೇಕಾಗಿ ಗೂಢಾಚಾರಿಗಳನ್ನು ಕಳಿಸ್ತಾರೆ. ಯಾರು? ಇವ ಗೂಢಾಚಾರ್ಯ. ಕೇಳಿವಾ ಕೇಳಿವಾ. ಅವರು ಹೇಳಿದ್ರು ನೀನು ಜಯರಾಮಾಚಾರ್ಯ ಅಲ್ವಾ? ಮದುವೆ ಆಗಬೇಕು ಅಂತ ಆದ್ರೆ ನನಗೆ ಯಾವ ರೀತಿಯ ಹೆಣ್ಣು ಆದೀತು? ಯಾವ ರೀತಿ? ಅದಕ್ಕೆ ಬೇಕಾಗಿ ಒಂದು ಉಪಕಾರವನ್ನು ಮಾಡುವುದಕ್ಕಾಗಿ ನನ್ನ ಆತ್ಮೀಯ ಮಿತ್ರನೂ ಹೌದು, ಸಖನೂ ಹೌದು, ನನ್ನ ಜೊತೆಯಲ್ಲಿರುವವನೇ ಅವನು. ಕಾಲಮುಖ ನಾಮಕ್ಯ. ಓಡುವಾಗ ಹೊತ್ತು ನಾವು ಸ್ವರ್ಗದಿಂದ ಒಟ್ಟಿಗೆ ಓಡಿ ಬಂದದ್ದು. ಅವ ಎಲ್ಲಿ ಓಡಿದ್ದಾನೆ ಗೊತ್ತಿಲ್ಲ. ತದನಂತರ ನಾ ಇಲ್ಲಿ ಸರ್ವಾಧಿಕಾರಿಯಾದ ಮೇಲೆ ಅವ ಬಂದ. ಅವನನ್ನು ಜೊತೆಯಾಗಿ ಇರಿಸಿಕೊಂಡಿದ್ದೇನೆ. ಅವನಲ್ಲೇ ಹೇಳಿದೆ, ನನಗಾಗುವಂತಹ ಹೆಣ್ಣು ಎಲ್ಲಾದ್ರೂ ಇದ್ದಾಳೋ ಹುಡುಕಿ ಬಾ ಎನ್ನುವ ಹಾಗೆ. ಹೋಗಿದ್ದಾನೆ, ಹೋದವನ ಪತ್ತೆ ಇಲ್ಲ. ಪ್ರಾರಂಭಿಸಲಿಕ್ಕೆ ಮಾತಾಡ್ಲಿಕ್ಕೆ ಕೊಡುದಿಲ್ಲ ಮಾರ್ರೆ. ಏನೋ ಸಾಕಾಯ್ತಾ? ಸಾಕಾಗ್ಲಿಲ್ಲ, ಮತ್ತೆ ಈಗ ಬೇಕು ಬೇಕು ಅಂತ ಆಗ್ತಾ ಉಂಟು. ಹಾಗಾದ್ರೆ ಒಂದು ಕೊಡಿ ಬೇಕಂತ. ಇನ್ನೂ ಬೇಕಾ? ಇಲ್ಲಿಗೆ ಸಾಕು ಅಂತ ಆಗ್ತದೆ ನನಗೆ. ಸಾಕಾ? ಸ್ವಲ್ಪ ಇದ್ರೆ ಕೊಡ್ತೀರಾ? ಯಾವುದು? ನೀರು. ನಾನು ನೀನು ಬೇಕು ಬೇಕು ಅಂತ ಹೇಳುವಾಗ ಇನ್ನೂ ಕೆಲಸ ಬೇಕು, ಇನ್ನೂ ಕೆಲಸ ಬೇಕು ಅಂತ ಅಲ್ಲ ಮಾರ್ರೆ. ಮತ್ತೆ ನಾನು ಅಪರೂಪಕ್ಕೆ ಬಂದ್ರೆ ಕಷ್ಟ ಆಗೋದು ಇದೇ ಮಾರ್ರೆ. ಏನು? ನೀವು ಯಾವಾಗಲೂ ಬರ್ತೀರಲ್ವಾ? ಹೌದು. ಅಪರೂಪಕ್ಕೆ ಬಂದು ಹಾರಾಡಿದ್ರೆ ತಾಪತ್ರ ಆಗೋದು ಇದೆ. ನೀವು ಯಾವಾಗಲೂ ಕುಡಿತೀರಿ, ಆರ್ಭಟಿಸ್ತಿದ್ದೀರಿ, ನನಗೆ ಅನುಭವ ಆಗಿದೆ. ಆದ್ರೆ ಅಪರೂಪಕ್ಕೆ ಬರುವುದು ಕಷ್ಟ ಆಗ್ತಾ ಇದೆ. ನನಗೆ ಬಹಳ ಅನುಮಾನ ಇದ್ದದ್ದೇ. ಯಾಕೋ? ನೀನು ಬರ್ತೀಯೋ ಇಲ್ವೋ ಅಂತ ಅನುಮಾನತ್ತ. ಒಪ್ಪಿಕೊಂಡಿದ್ದಿ, ಬರ್ತೀಯೋ ಇಲ್ವೋ ಅಂತ ನಮಗೆ ಸಮಸ್ಯೆ. ನನ್ನ ಅಭಿಮಾನಿ ದೇವರು ಕರೀತಾರೆ ಅಂತಾದ್ರೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ನಾನು ನಮ್ಮ ಶ್ರೀರಕ್ಷೆಯೇ ಅವರು. ಹೌದು. ಅವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರಿಂದ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ಕಾರಣ ಆಯ್ತು. ಹೌದು. ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಅಷ್ಟೇ. ಎಲ್ಲದಕ್ಕೂ ಕಾರಣ ಅವರೇ. ಹೌದು. ಅವರು ಕರೆದ್ರೆ ಎಲ್ಲೂ ಬೇಕಾದ್ರೂ ಬರ್ತೇನೆ. ಮತ್ತೆ ನೀನು ಬರಲೇಬೇಕಾದ ಅನಿವಾರ್ಯತೆ ಉಂಟು. ಹೌದಲ್ವಾ? ಯಾಕೆ? ಈ ರಂಗ ಎನ್ನುವುದು ನಿನಗೆ ಇಂದು ನಿನ್ನೆಯಲ್ಲ. ಮೊದಲ ರಂಗ ಪ್ರವೇಶ ಮಾಡಿದ್ದೇ ಇದರಿಂದ ಅಲ್ವಾ? ಇಲ್ಲಿಂದ ಪ್ರಾರಂಭ ಆದದ್ದು. ಇದನ್ನು ಮರೆಯಬಾರದು ಅಂತ ಹೇಳ್ತಾ ಇದ್ದೀರಿ. ಹೌದು. ಸಂತೋಷ. ಎಷ್ಟು ತಿಂಗಳಾಯ್ತು ನನ್ನನ್ನು ನೋಡದೆ? ಅದೇ ನಾನು ಆಲೋಚನೆ ಮಾಡುವುದು. ಒಂದು 3 ತಿಂಗಳಿಂದ ನೀನು ಕಾಣುವುದಕ್ಕೆ ಇಲ್ಲ. 3 ತಿಂಗಳು ನಾನು ಅಂತಲ್ಲ, ಮತ್ತೆ ಯಾರು 7 ತಿಂಗಳಿಂದ ಯಾರು ಕಾಣ್ಲಿಕ್ಕಿಲ್ಲ. ಎಲ್ಲ ಮನೆಯೊಳಗೆ ಅವರವರ ಅಂತಃಪುರದ ಒಳಗೆ ಕೂತ್ರು, ಹೊರಗೆ ಬಂದ್ರು ಪ್ರಯೋಜನ ಇಲ್ಲ. ಹೌದಾ? ಮುಖ ಕೊಟ್ಟು ಯಾರೂ ಮಾತಾಡುದಿಲ್ಲ. ಒಂದು ಹತ್ರಕ್ಕೆ ಬಂದ್ರೆ ಅಷ್ಟು ಉದ್ದಕ್ಕೆ ಓಡ್ತಾರೆ. ಹೌದು. ಹತ್ರ ಬಂದ್ರು ತೊಂದರೆ ಇಲ್ಲ. ಅಂತರ, ಸಾಮಾಜಿಕ ಅಂತರ ಎಂತ ಅಂತರ? ಹೀಗೆ ಮುಖಕ್ಕೆ ಬಟ್ಟೆ ಕಟ್ಟಿ ಎಂತ ಅಂತರ? ಯಾರು ಅಂತಲೇ ಗುರ್ತ ಸಿಗುದಿಲ್ಲ. ಅಂತೂ ಪರಿಸ್ಥಿತಿ ತಿಳಿಯಾಗಿ ಹೋಯಿತು. ಇಲ್ಲಿಯವರೆಗೆ ಮುಟ್ಟಿತು. ಆದರೆ ಒಂದು ಕರ್ತವ್ಯ ಪ್ರಜ್ಞೆ ಎನ್ನುವುದು ಯಾವ ಕಾಲಕ್ಕೂ ನಮಗೆ ಜಾಗೃತವಾಗಿರಬೇಕು. ನಿನಗೆ ನಾವೊಂದು ಕರ್ತವ್ಯವನ್ನು ಒಪ್ಪಿಸಿದ್ದೇನೆ, ಗೊತ್ತುಂಟಲ್ಲ ನಿನಗೆ?
ಕರ್ತಲೆ ಅಲ್ಲ ಸೂರ್ಯ, ಕರ್ತಲೆ. ಕರ್ತವ್ಯ 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 ಒಮ್ಮೊಮ್ಮೆ ನನಗೆ ಕೇಳುವುದಿಲ್ಲ, ಸರಿ ಹೇಳಬೇಕು ನೀವು. ಕರ್ತವ್ಯ ಕರ್ತವ್ಯವನ್ನು ಕೊಟ್ಟಿದ್ದೇನೆ. ಹಾ. ಹೋಗು, ಹಾ. ಪ್ರಪಂಚ ಎಲ್ಲೆಡೆಯಲ್ಲೂ ಸುತ್ತಾಡು. ಹಾ. ಹೆಮ್ಮಕ್ಕಳ ಮನಸ್ಸು ಹೇಗೆ ಎನ್ನುವ ಹಾಗೆ ಅರ್ಥವಿಸಿಕೊಂಡು ಬಾ ಎನ್ನುವ ಹಾಗೆ. ಏನಾದ್ರೂ ಹೋದದ್ರಲ್ಲಿ ಪ್ರಯೋಜನ ಆಯ್ತಾ ನಿನ್ನ ತಿರುಗಾಟದಲ್ಲಿ? ಅಲ್ಲ, ನಿಮಗೆ ಮದುವೆ ಆಗ್ಲಿಕ್ಕೆ ನನ್ನ ಹತ್ರ ಹೆಣ್ಣು ಹುಡುಕ್ಲಿಕ್ಕೆ ಹೇಳಿದ್ದೀರಿ ಮಾರ್ರೆ. ಹೌದು, ನೀವು ನಮ್ಮ ಮಿತ್ರನು. ಹೌದು ಹೌದು ಅಲ್ವಾ? ಆತ್ಮೀಯ ಮಿತ್ರ ಅಲ್ವಾ? ಹೌದು. ನಿಮಗೆ ಹೆಣ್ಣಿಗೋಸ್ಕರ ನಾನು ಎಷ್ಟು ಕಷ್ಟ ಪಡಬೇಕು ಮಾರ್ರೆ? ಕಷ್ಟ ಪಡಬೇಕು. ಎಷ್ಟು ಕಷ್ಟ ಪಡಬೇಕು ನಾನು? ಕಷ್ಟ ಪಡಬೇಕು. ಹೌದು. ಮತ್ತೆ ನಾನು ಯಜಮಾನ. ಹೋದೆ. ಎಲ್ಲಿಗೆ ಹೋದೆ? ತಿರುಗಾಡಿಕೊಂಡು ಭೂಲೋಕಕ್ಕೆ ಹೋದೆ. ಅನೇಕ ತರದ ಹೆಣ್ಮಕ್ಕಳನ್ನು ನೋಡಿದೆ. ಯಾರೂ ಪ್ರಯೋಜನ ಇಲ್ಲ. ಹೌದಾ? ನಿಮಗೆ ತಕ್ಕದಾದಂತಹ ಹುಡುಗಿ ಅಲ್ಲ ಅವರು. ನಮಗೆ ಸಾಧಾರಣದ ಹುಡುಗಿ ಎಲ್ಲ ಆಗ್ಲಿಕ್ಕಿಲ್ಲ. ಅದೇ ಕಷ್ಟ ಅಲ್ವಾ? ನೀವು ನೋಡಿದ ಹೆಣ್ಣು ಮಕ್ಕಳು ಎಷ್ಟಾಯ್ತು ಅಲ್ಲ, ಹೆಣ್ಣು ಮಕ್ಕಳನ್ನು ಎಷ್ಟು ಮದುವೆ ಆಗ್ಲಿಕ್ಕೆ ನೋಡಿದ್ದು ಅಂದ್ರೆ ಹಾಗೆ ಎಷ್ಟು ನೋಡಿದ್ದೀರಿ? ಒಂದು ಆಗ್ಲಿಲ್ಲಲ್ಲ. ಮತ್ತೊಂದು ಇವರೇ, ನನಗೆ ತಾಪತ್ರ ಆಗುದು ಎಲ್ಲಿ ಗೊತ್ತುಂಟ? ಯಾವುದು? ಈ ಮನುಷ್ಯನಿಗೆ ಮದುವೆ ಆಗಲಿಲ್ಲ, ನನಗೆ ಸುಖ ಇಲ್ಲ. ಹಗುಲೇಗೂ ಸುಖ ಇಲ್ಲ, ರಾತ್ರಿ ಅದಕ್ಕೂ ಸುಖ ಇಲ್ಲ. ಅದೇನು ಏನು ಮಾತಾಡ್ತಾ ಇದ್ಯೋ? ನಿದ್ದೆಯಲ್ಲಿ ಬಂದು ಹೇಳುವುದು ಅದೇ ಅಲ್ವಾ? ನನಗೊಂದು ಹುಡುಗಿ ಬೇಕು, ನನಗೊಂದು ಮದುವೆ ಆಗ್ಲಿಕ್ಕೆ ಹುಡುಗಿ ಬೇಕು. ಪುಣ್ಯಾತ್ಮ, ವಿಷಯವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡ. ಮೊದಲೇ ನಮ್ಮ ಬಗ್ಗೆ ಅಪಪ್ರಚಾರ ಉಂಟು. ಇಲ್ಲಪ್ಪ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯದಲ್ಲೂ ನನ್ನನ್ನು ಮುಳುಗಿಸಬೇಡ. ಇಲ್ಲ ಹಾಗಂತ ಹೇಳಿದ್ದಲ್ಲ ನಾನು. ಮತ್ತೆ ಹೆಸರಿಸಬಾರದು. ಮತ್ತೇನೋ ಅಂದ್ರೆ ನೀವು ಯಾವಾಗಲೂ ಬಂದು ನನಗೆ ಹೇಳ್ತಾ ಇದ್ದೀರಿ, ಕಿವಿ ಮಾತು ಹೇಳ್ತಾ ಇದ್ದೀರಿ. ಹೌದು, ನನಗೊಂದು ಮದುವೆ ಆಗಬೇಕು. ಅದನ್ನೇ ಹೇಳಿದ್ದು ನಾನು. ಹೌದು. ಹಾಗೆ ಹೊರಟೆ ಒಡೆಯ, ಹೊರಟೆ ಭೂಲೋಕಕ್ಕೆ ಹೊರಟೆ, ಸೀದಾ ಭೂಲೋಕಕ್ಕೆ. ಅಲ್ಲಿ ಒಂದು ಅಂತಃಪುರ ಇತ್ತು. ಅಂತಃಪುರಕ್ಕೆ ಒಳ ಪ್ರವೇಶ ಮಾಡಿದೆ. ಒಳ ಪ್ರವೇಶ ಮಾಡುವಷ್ಟೊತ್ತಿಗೆ ಎಲ್ಲ ಚಿರ ಯುವಕರು. ಹೌದಾ? ಅವರೊಟ್ಟಿಗೆ ಒಂದು ಯಾರು ಯಜಮಾನ ಯಾರು ಅಂತ ತಿಳಿದೆ. ಕೇಳಿ, ಅವಳಿಗೆ ಒಬ್ಬ ತಂಗಿದ್ದಾಳಂತೆ. ತಂಗಿ? ಅದು ಅರ್ಥೈಸಿಕೊಂಡೆ. ನಾನು ಒಳಗೆ ಪ್ರವೇಶ ಮಾಡುವುದಾದ್ರೆ ಹೇಗೆ ಹೆಣ್ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ನಿಮ್ಮ ದೂತ ಅಲ್ವಾ? ಹೌದು. ನಿಮ್ಮ ಗೆಳೆಯ ಅಲ್ವಾ? ಹೌದು. ಹಾಗಂತ ಒಂದು ವೇಷವನ್ನು ಹಾಕಿದೆ. ವೇಷ ಪಲ್ಲಟನೆ ಮಾಡಿದೆ. ಹೌದಾ? ಯಾವುದು? ನೀವೇ ಹೇಳಿದಲ್ವಾ ಅವತ್ತು, ಹೆಣ್ಮಕ್ಕಳ ಮನಸ್ಸನ್ನು ಅರ್ಥೈಸಿಕೊಳ್ಬೇಕಾದ್ರೆ ಹೆಣ್ಮಕ್ಕಳೇ ಆಗ್ಬೇಕು. ಹೆಣ್ಣಿನ ಮನಸ್ಸು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುವುದು ಇನ್ನೊಂದು ಹೆಣ್ಣಿಗೆ ಮಾತ್ರ ಅಲ್ವಾ? ಹೌದು. ಹಾಗಂತ ಆಲೋಚಿಸಿ ಒಂದು ಸ್ತ್ರೀವೇಷವನ್ನು ಹಾಕಿದೆ ನಿಮಗೋಸ್ಕರ. ನನಗೋಸ್ಕರ ನಿನ್ನ ಸ್ತ್ರೀವೇಷ? ಮತ್ತೆ ಏನು ಸಾಯುದ ನಾನು? ಅಲ್ಲ, ಬಹಳ ಚಂದ ಆದೀತು ನಿನ್ನ ಸ್ತ್ರೀವೇಷ. ಅದೆಲ್ಲ ಬೇಡ ನಿಮ್ದು. ಅಲ್ಲ, ನೀವು ಆತರ ಮಾತಾಡುವಾಗ ಹಾಗಲ್ವಾ? ಆತರ ಎಲ್ಲ ಹೇಳ್ಬಾರ್ದು. ಬಾಯ್ಲಿ, ನಾ ಹೇಳಿದ್ದೇನು, ನಿನ್ನ ಒನಪು ವಯ್ಯಾರಕ್ಕೆ ಸ್ತ್ರೀವೇಷ ಒಳ್ಳೆ ಹಿಡಿದೀತು ಅಂತ. ಹಾಗೆ ಸ್ತ್ರೀವೇಷವನ್ನು ಮಾಡ್ಕೊಂಡೆ ನಿಮಗೋಸ್ಕರ. ಅಲ್ಲ, ನಾನೊಂದು ಮಾತು ಹೇಳ, ನಿನಗೆ ಸ್ತ್ರೀವೇಷ ಅಂತಲ್ಲ, ಯಾವ ಸಂದರ್ಭದಲ್ಲೂ ಯಾವ ರಸವನ್ನು ಅಭಿವ್ಯಕ್ತಗೊಳಿಸುವಂತಹ ಸಾಮರ್ಥ್ಯ ಉಳ್ಳ ಕಾರಣವೇ ನಿನ್ನನ್ನು ನವರಸಗಳ ರಾಜ ಅಂತ ನಾವು ಕರೆಯುವುದು. ಇದರಲ್ಲಿ ಒಂದು ರಸ ಈಗ ಮುಗಿಲಿ, ಮತ್ತೆ ನೋಡೋಣ. ಒಂದು ರಸ ಪೂರ್ತಿ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಹಾಗೆ ಸ್ತ್ರೀವೇಷವನ್ನು ಹಾಕೊಂಡು ಒಳ ಪ್ರವೇಶ ಮಾಡಿದೆ. ಅಷ್ಟೊತ್ತಿಗೆ ಹುಡುಗಿಯ ಅಣ್ಣ ಸಿಕ್ಕಿದ. ಅಣ್ಣ ಸಿಕ್ಕಿದವನೇ ನಾನು ಏನು ಹೇಳ್ಬೇಕು ಹೇಳಿದೆ. ಸ್ವಾಮಿ, ನಿಮ್ಮ ತಂಗಿ ಎಲ್ಲಿದ್ದಾರೆ? ಬಹಳ ನನಗೆ ಬೇಸರ ಆಗುತ್ತದೆ. ನೀನು ಸಾವಿನ ಮನೆಗೆ ಹೋದಲ್ಲ? ಅಲ್ಲ, ಕೇಳುವಂತ ರೀತಿ ಆಗಿರ್ಬೇಕಲ್ವಾ? ವಿನಯ ಹಿಂಬ್ರಣ ಇಲ್ಲಿದ್ದಾರೆ. ಏನೋ ಒಂಥರ ನೋಡಿದ ನನ್ನನ್ನು. ಅವನಿಗೆ ಪಾಪ ಬರಗಾಲಲ್ಲ, ಮತ್ತೆ ಹಾಕಿದ್ದು ಸ್ತ್ರೀವೇಷ. ಹಾಗೆ ನೀವಾಗ ಮಾತಾಡಿದಿರಲ್ವಾ, ಅದೇ. ಏನು ಏನಿಲ್ಲ, ನಿಮ್ಮ ತಂಗಿಯನ್ನು ನನಗೆ ನೋಡಬೇಕಿತ್ತು. ನಾನು ಅವಳ ಗೆಳತಿ. ಹೌದಾ? ಗೆಳತಿ ಅಂತ ಆದ್ರೆ ತುಂಬಾ ಸಂತೋಷ ಆಯ್ತು. ಒಳಗ್ ಪ್ರವೇಶ ಮಾಡು. ನನ್ನನ್ನೇ ನೋಡ್ತಾ ಇದ್ದ, ಆದ್ರೂ ಕೂಡ ನಾನು ಹೆದರಿರ್ಲಿಲ್ಲ. ಒಂದು ಏನೋ ಅನುಮಾನ ಇತ್ತು ಅವನ ಮೇಲೆ. ಬಿಟ್ಟೆ ಸೀದಾ ಒಳಗೆ ಪ್ರವೇಶ ಮಾಡಿದೆ. ಎಲ್ಲಾ ಸಖಿಯರೊಂದಿಗೆ ಒಂದು ಚಂದದ ಹೆಣ್ಣು ಕೂತಿದ್ಲು. ಅವಳನ್ನು ನೋಡಿದೆ, ಮಾತಾಡಿಸಿದೆ. ಮಾತಾಡಿದ ಮೇಲೆ ನಾನು ಕೇಳಿದೆ, ಏನಮ್ಮ ನಿನಗೆ ಮದುವೆ ಆಗಬೇಕು ಅಂತ ಆಸೆ ಇದೆ?
ಮದುವೆ ಆಗ್ಬೇಕಂತ ಆಶೆ ಇದೆ, ಸರಿಯಾದಂತ ಗಂಡು ಸಿಗಬೇಕಲ್ವಾ? ಹೌದು. ನನಗೆ ಕೂಡ ಖುಷಿ ಆಯ್ತು. ನೀನು ಏನು ತಲೆ ಬಿಸಿ ಮಾಡೋದು ಬೇಡ, ಬೇಡ. ನಿನ್ನ ಗಂಡ ಆಗುವವನು ಹೇಗಿರ್ಬೇಕು ಅಂತ ಕೇಳಿದೆ. ಸರಿ. ಅದು ಕೇಳಿದ್ಲು, ಗಂಡ ಆಗುವವನು ಧೀರನಾಗಿರ್ಬೇಕು, ಶೂರನಾಗಿರ್ಬೇಕು, ಅದು ನಾವೇ ಘನತೆ ಅಂತಸ್ತುಗಳು ಬೇಕು, ಅದು ನಮಗೆ ಉಂಟು. ಅರಸನಾಗಿರ್ಬೇಕು, ನಾನು ಅರಸನೇ, ನನ್ನಿಂದ ಸ್ವಲ್ಪ ಎತ್ತರ ಇರಬೇಕು, ನಾನಿದ್ದೇನಪ್ಪ ಅಂತ ಕೇಳಿದ್ಲು. ಮನುಷ್ಯ ಹೇಗೆ ಅಂತ ಹೇಳಿದ್ರು. ಆಮೇಲೆ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರದು. ಇಲ್ಲ, ಯಾರು ನಮ್ಮ ಜಾಯಮಾನದಲ್ಲೇ ಇಲ್ಲ ಅಲ್ವಾ? ನಾನು ಹೇಳಿದೆ, ಒಂದೇ ಒಂದು ಹುಡುಗಿಯನ್ನು ನೋಡುದಿಲ್ಲ, ಒಂದೇ ಒಂದು ಹೆಣ್ಣು ಮಕ್ಕಳನ್ನು ನೋಡುದಿಲ್ಲ. ಅದಕ್ಕೆ ಅವಳು ಎಂತ ಹೇಳಿದ್ರು ಗೊತ್ತಿಲ್ಲ? ಏನ್ ಹೇಳಿದ್ದು? ಛೀ, ಹೆಣ್ಣು ಮಕ್ಕಳನ್ನು ನೋಡದ ಗಂಡು ಅವನು ಬೇಡ ನನಗೆ, ಅವನು ಬೇಡವೇ ಬೇಡ ಅಂತ ಹೇಳಿದ್ರು. ಪುಣ್ಯಾತ್ಮ, ಹೆಣ್ಣು ಮಕ್ಕಳನ್ನು ನೋಡ್ತಾರೆ, ಆದ್ರೆ ಎಲ್ಲಾ ಹೆಣ್ಮಕ್ಕಳನ್ನು ನೋಡುದಿಲ್ಲ ಅಂತ ಹೇಳಬೇಕಿತ್ತು. ಹೇಳಿದೆ, ಎಲ್ಲಾ ಹೆಣ್ಣು ಮಕ್ಕಳನ್ನು ನೋಡುದಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾರೆ. ಅದು ಬೇಡವಾ? ಹಾಗಲ್ಲ, ನೋಡ್ಬೇಕಾದಲ್ಲಿ ನೋಡ್ತಾರೆ. ಹೆಣ್ಮಕ್ಳನ್ನು ಇಷ್ಟ ಆದ್ರೆ ಕಷ್ಟ ಆದ್ರೂ ತೊಂದರೆ ಇಲ್ಲ, ನೋಡ್ತಾರೆ. ಆಮೇಲೆ ಇನ್ನೇನು ಬೇಕು ಅಂತ ಕೇಳಿದೆ. ಇನ್ನೇನು? ಅದು ಹೆಣ್ಮಕ್ಕಳು ಕೇಳುವ ಕ್ರಮ ಉಂಟಾ? ಅವರಿಗೆ ಹೆಣ್ಣು ಹುಚ್ಚುಂಟಾ? ಹೌದಪ್ಪ. ಇನ್ನು ಕೆಲವು ಹೆಣ್ಮಕ್ಳು ಹೇಳ್ತಾರೆ ಅವರಿಗೆ ಏನಾದ್ರೂ ದುಶ್ಚಟ ಉಂಟಾ, ಏನಾದ್ರೂ ತಗೊಳ್ಳೋ ಅಭ್ಯಾಸ ಉಂಟಾ? ನಾನು ಹೇಳಿದೆ, ದುಶ್ಚಟ ನಿಮಗೆ ದೇವರಾಣ ಇಲ್ಲಪ್ಪ. ಮತ್ತೆ ಇಲ್ಲಲ್ಲ, ನಿನಗೆ ಅನುಮಾನ ಉಂಟಾ? ದುಶ್ಚಟ ಇಲ್ಲಲ್ಲ. ದುಶ್ಚಟ ಇಲ್ಲ. ನಾನು ಹೇಳಿದೆ, ಈಗಂತೂ ದುಶ್ಚಟವೇ ಇಲ್ಲ ಅವರಿಗೆ. ಹಾಗಾದ್ರೆ ಮೊದಲು ಇತ್ತು ಅಂತಲಾ? ಅಲ್ಲ, ಇಲ್ಲ ಅಂತ ಹೇಳು. ಇಲ್ಲ, ಇಲ್ವೇ ಇಲ್ಲ. ಅದಕ್ಕೆ ಆಯ್ತು, ನೋಡು, ನಾನು ಮಾತಾಡ್ತೇನೆ, ನನ್ನ ಅಣ್ಣನ ಹತ್ರ ತಿಳಿಸ್ತೇನೆ, ನೀನು ಹೋಗಿ ಬಾ ಅಂತ ಹೇಳಿದ್ರು. ಹೊರಗೆ ಬಂದೆ. ಪರಮಾತ್ಮ ನನಗೆ ಹೇಳಿದ್ರೆ ತಲೆ ಬಿಸಿ ಆಗ್ತಾ ಉಂಟು. ಹೊರಗೆ ಬಂದೆ, ನನ್ನನ್ನು ಅವಳ ಅಣ್ಣ ಕಾಯ್ತಾ ಇದ್ದಾನೆ. ನನ್ನ ಅಣ್ಣ ಕಾಯ್ದ. ಹೌದಾ? ಏನು ಅಂತ ಕೇಳಿದೆ. ಏನಿಲ್ಲ, ನಿನ್ಗೆ ಮದುವೆ ಆಗಿದ? ಯಾಕೋ ನಿನ್ನನ್ನು ನನಗೆ ಮದುವೆ ಆಗಬೇಕು ಅಂತ ಹೇಳಿದ. ನನ್ನನ್ನು ಮದುವೆ ಆಗುದು ಯಾವ ಸುಖಕ್ಕೆ, ಯಾವ ಕರ್ಮಕ್ಕೆ? ಅಲ್ಲಿಂದ ಗೊತ್ತಾಯ್ತು ಹುಡುಗಿ ವೇಷ ಅಂದ್ರೆ ಇದು ಕಷ್ಟ ಉಂಟು, ಹುಡುಗಿಯರಿಗೆ ಎಷ್ಟು ಕಷ್ಟ ಇದೆ ಅಂತ ಆವಾಗ ಗೊತ್ತಾಯ್ತು ನನಗೆ. ಅಲ್ಲಿಂದ ಓಡಿ ಬಂದವನು ನಿಲ್ಲೇ ನಿಂತದ್ದು ನಾನು. ನೋಡುದು ಮಿತ್ರ, ಅದೆಲ್ಲ ಕೆಲವುದಕ್ಕೆ ಋಣಾನುಬಂಧ ಎನ್ನುವ ಹಾಗೆ ಹೇಳ್ತಾರೆ. ಯಾವ್ದು ಬಂದ? ಬಂದ ಅಲ್ವಾ? ಋಣಾನುಬಂಧ. ರೂಪೇಣ ಪಶು. ಯಾರು? ಪಶು ಪತ್ನಿ, ಸುತ ಆಲಯ. ಇಲ್ಲಿ ಆಲಯ ಬೇಡ ಅಂತ ಯಾರು ಹೇಳಿದ್ರು? ಆಲಯ ಋಣ ಉಂಟು ಅಂತ ಆದ್ರೆ ಪಶು ಪತ್ನಿ ಹೆಂಡತಿ ಉಂಟ ಹೆಂಡತಿ, ಇನ್ನಾಗಬೇಕು. ಮಗು ಮನೆ ಇದೆಲ್ಲ ಋಣದಲ್ಲಿ ಬರುವಂತದ್ದು. ಋಣಾನುಬಂಧಂ ರೂಪೇಣ ಪಶುಪತ್ನಿ ಸುತಾಲಯ. ಲಾಯ ಅಲ್ಲ, ಸುತ ಆಲಯ. ಹಾಗಂತ ಯಾವುದಕ್ಕೂ ಯೋಗ ಬೇಕು. ನಮ್ಮ ಹಣೆಯಲ್ಲಿ ಬರೆದುಂಟು ಅಂತ ಆದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರೂ ಸಾಧ್ಯ ಇಲ್ಲ. ನೋಡುವ, ಕಾಲದ ನಿರೀಕ್ಷೆಯಲ್ಲಿರುವ. ಸರಿ, ಕಾಲವನ್ನು ಕಾಯುವ. ಕಾಲ ನಮಗೆ ಕಾಯ್ತದಂತೆ ನಾವು ಕಾಲವನ್ನೇ ಹಾಗೆ ಕಾಯಬಾರದು. ಕುಳಿತುಕೋ. ಎಷ್ಟು ದೂರದಿಂದ ಬಂದಿದ್ದೇನೆ, ಎಲ್ಲಿ ಏನು ಅಂತ ಗೊತ್ತಾಗುವುದಿಲ್ಲ. ಸುತ್ತಾಗಿ ಬಂದದ್ದು. ಇಲ್ಲಿ ಹೊರಗಿಂದ ಕೇಳ್ತಾ ಉಂಟು, ಒಳಗಿಂದ ಪುಗೆ ಅಂತೇಳಿ. ಒಳಗಿಂದ ಪುಗೆ ಬರಬೇಕಾದ್ರೆ ಯಾರಾದ್ರೂ ಇರಲೇಬೇಕು. ಅವನ ಮುಖವನ್ನು ಸರಿಯಾಗಿ ನೋಡಂತೆ. ಮುಖ ಒಂದೊಂದು ರೀತಿಯಲ್ಲಿ ಕಾಣುತ್ತಾ ಉಂಟು. ನಮ್ಮ ರಾಜರಲ್ಲೆಲ್ಲ ಕೆಲವು ಕ್ರಮ ಉಂಟು. ಒಂದು ಕಡೆಯ ಗುಟ್ಟನ್ನು ತಿಳಿಯುವುದಕ್ಕೆ ಬೇಕಾಗಿ ಗೂಢಾಚಾರಿಗಳನ್ನು ಕಳಿಸ್ತಾರೆ. ಯಾರು? ಇವ ಗೂಢಾಚಾರ್ಯ. ಕೇಳಿವಾ. ಅವರು ಹೇಳಿದ್ರು ನೀನು ಜಯರಾಮಾಚಾರ್ಯ ಅಲ್ವಾ? ಏನು ಹೇಳಿದ್ವಿ? ಜಯರಾಮಾಚಾರ್ಯ. ಅಯ್ಯೋ ಪುಣ್ಯಾತ್ಮ, ಗೂಢ ಆಚಾರ್ಯ ಅಲ್ಲ, ಗೂಢಾಚಾರಿ.
ಅಂದ್ರೆ ಬೇವನ್ನರೆಸುವವ. ಅದು ಕೇಳಿದ್ದ. ಅದು ನೀನು ಅದಾ ನನಗೆ ಕೇಳಲಿಲ್ಲ. ನೀನು ಗೂಢಾಚಾರ್ಯ. ದೇವ್ರೇ, ಪಾಪ ಮಾತು ಬರುವುದಿಲ್ಲ. ಏನು ಮಾಡುದು? ಮೂಕರು. ಮಾತು ಬರುವುದಿಲ್ವೇ? ಏನಾದ್ರೂ ಬೇಕಾ? ಬಾಯಿ ಬರ್ತದೆ. ಅವನಿಗೆ ಮಾತು ಬರುವುದಿಲ್ಲ ಅಂತ ಕಿವಿ ಕೇಳದ ನೀನು ಹೇಳುವುದು. ಒಂದು ಜತೆಯ ನಿಮ್ಮದು. ಮಾತು ಬರ್ತದೆ ಹೋಗು. ಇಲ್ಲಿ ಊರಿನ ಅರಸ ಉದ್ದಿನ ಬೇಳೆ ಮಾರಾಜರು ಎಲ್ಲಿದ್ದಾರೆ? ಉದ್ದಿನ ಬೇಳೆ ಮಾರಾಟಕ್ಕೆ ಹೋಗಿದ್ದಾರೆ ಅವರು. ಉದ್ದಿನ ಬೇಳೆ ಯಾರು ಅಂತ ಹೋಗ್ಬೇಕಲ್ವಾ ನಮಗೆ? ಉದ್ದಿನ ಬೇಳೆ ನೀವು ಉದ್ದಿನ ಬೇಳೆ ಮಾರಾಟ ಮಾಡ್ತೀರಾ? ಉದ್ದಿನ ಬೇಳೆ ಅಲ್ಲ, ಕಡ್ಲೆ ಬೇಳೆ. ನೀವು ಬನ್ನಿ. ಇಲ್ಲಿ ಅರಸ ಉದ್ದಿನ ಮಾಡಿ ಪಾತಾಳ ಲೋಕದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಅದು ಹೇಳು ಎನ್ನುವವನನ್ನು ಕಾಣುವುದಕ್ಕೆ ಬಂದವನಿ. ಹೌದೌದು. ಇಷ್ಟರವರೆಗೆ ನೋಡಿದ್ಯಾ? ಇಲ್ಲ. ನೋಡ್ಬೇಕು ಅಂತ ಮನಸ್ಸುಂಟು. ಪಾತಾಳ ಲೋಕದ ಸರ್ವಾಧಿಕಾರಿ ನಾನೇ. ಮತ್ತೆ ನಾನೇ ಅಂತದ ಎಂತ ಕೇಳಿದ್ದು? ಪಾತಾಳ ಲೋಕದ ಸರ್ವಾಧಿಕಾರಿ. ಸರ್ವಾಧಿಕಾರಿಯ ಗೆಳೆಯ ನಾನೇ. ಗೆಳೆಯ ಇವ. ಹಾಗಾದ್ರೆ ಅರಸ ನೀವೇ? ನಿಮ್ಮಲ್ಲಿ ಮಾತಾಡು. ಪಾತಾಳ ಲಾಲಿ ಸಯ್ಯ ಪಾತಾಳ ಲಾಲಿ ಸಯ್ಯ ದಿಲ್ಲ ಬಿಬಾ ಮಾತ ದಾತಾರ ಎನ್ನ ಬಾಲಿ ಸಯ್ಯ ಭೂತಳದಲ್ಲಿ ಜೋಣಿತ ಬುರದಿಂದ ದುರದಲ್ಲಿ ಬಂದಳು ವಿಭುವೆ ಈ ತಕ್ಷಣ ಹೊರಗುಗತಿ ಮನಮಾನಿನಿಯನು ತಾಲೀಲೈ ಮರಿಸೆ ಪಾತಾಳ ದಿಶಾಲಿ ಸಯ್ಯ. ದಯಮಾಡಿ ಕ್ಷಮಿಸಬೇಕು. ನೀವೇ ಅವರಂತ ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಬೇಕು. ನಾನು ಮಾತ್ರ ನಗಲಿಕ್ಕೆ, ನೀವಿಬ್ರು ನಗಲಿಕ್ಕಿಲ್ಲ. ನಾವು ಮೂಕರ. ತಿಳಿದು ಮಾಡಿದ್ದು ಅಪರಾಧ, ತಿಳಿಯದೆ ಮಾಡಿದ್ದು ಪ್ರಮಾದ. ಪ್ರಮೋದ ಅಲ್ಲ, ಪ್ರಮಾದ. ದೂತನ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುವವರಲ್ಲ. ಮಾತಾಡು. ನಾನು ಈ ಊರಿನವಲ್ಲ. ನೀನು? ನಾನು ಈ ಊರಿನವಲ್ಲ. ಯಾಕೆ ಬಂದಿ ಇಲ್ಲಿ? ನಿನ್ನ ಮುಖ ನೋಡುವಾಗಲೇ ನೀನು ಪರದೇಶಿ ಅಂತ ಅರ್ಥವಾಯಿತು. ನೀವು ಹೇಳುವಷ್ಟು ಹೊರದೇಶಿ ಅಲ್ಲ, ಮತ್ತೆ ಸ್ವಲ್ಪ ಪರದೇಶಿ ಹೌದು ಅಂತ ಆಯ್ತು. ಸ್ವಲ್ಪ ಮಾತ್ರ. ಹಾಗಾದ್ರೆ ಎಲ್ಲಿಂದ ಬಂದ? ಮೇಲಿಂದ ಬಂದವ. ಇಂಥದ್ದು ವಿಷಯ ಎಂತದ್ದು? ಮೇಲಿಂದ ಬಂದವ. ಹೌದು. ದಿವಿಜಲೋಕ ದಿವಸಾಧಿಪರಂತೆ ಕಂಗೊಳಿಸ್ತಾ ದಿವಕರಲ್ಲ, ದಿವೌಕಸರ ಸಭೆಯ ಮಧ್ಯದಲ್ಲಿ ದಿವಸಾಧಿಪನಂತೆ ಕಂಗೊಳಿಸ್ತಾ ಇರುವಂತಹ ದಿವಿಜಯ ಲೋಕದಿಂದ ಬಂದವ. ಯಾರು ನೀನು? ಅಷ್ಟು ಮೇಲೆ ಅಲ್ಲ, ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ ಅಂತ ಹೇಳಿದ್ರೆ ಬ್ಲಾಕ್. ಬರುವಾಗ ಭೂಲೋಕ. ಮೆಲ್ಲ ಹೇಳಿದ್ರೆ ಕೇಳ್ತದ? ಒಮ್ಮೊಮ್ಮೆ ಕೇಳ್ತದೆ, ಒಮ್ಮೊಮ್ಮೆ ಕೇಳುದಿಲ್ಲ. ಭೂಲೋಕ. ಶೋಣಿತಾಪುರ. ಅರಮನೆ. ದ್ವಿತೀಯಮ್ಮ ಸುರಕುಲಕ್ಕೆ ಮಾತೆ. ಅಲ್ಲಿಂದ ಬಂದವ. ಈಗ ಯಾರು?
ಶೋಣಿತಾಪುರದ ದಿತಿ. ಹೋಗಿ ಬಿಟ್ರಮ್ಮ, ಹೋಗಿ ಬಿಟ್ರ ಪರಮಾತ್ಮ. ಶಿವ ಶಿವನೇ, ಶಿವ ಶಿವನೇ. ಏನಾಯ್ತು? ತಿಥಿ ಅಂತ ಇವತ್ತು. ಯಾರ್ದು? ಯಾರ್ದಂತ ಗೊತ್ತಿಲ್ಲ, ತಿಥಿ ಅಂತ ಹೇಳಿ. ನಿನ್ನ ಅಜ್ಜನದ್ದು ತಿಥಿ. ಮತ್ತೆ ಯಾರ್ದು? ದಿತಿ ದಿತಿ ವಸ್ತು. ದಿತಿ ವಸ್ತು. ಶೋಣಿತಾಪುರದಿಂದ ಬಂದವ, ನಮ್ಮ ತಾಯ್ನಾಡಿಂದ ಬಂದವ. ನಿನ್ನನ್ನು ನಿಲ್ಲಿಸಿ ಮಾತಾಡುವುದಲ್ಲ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ನೇರವಾಗಿ ಬಾ. ಅಲ್ಲಿ ಕೂತ್ಕೋ. ಮತ್ತೆ ನಿಮ್ಮ ಊರಿನಲ್ಲಿ ಮಳೆ ಹೇಗುಂಟು? ಮಳೆ ನೀರು ಬಂದ್ರೆ ಮಳೆ ಇರ್ತದ? ಎಡದ ಕಾಲಲ್ಲಿ ಮೆಟ್ಟಿದ್ರೆ ರಸ ತಾಳಿ ಕೇಳಬೇಕು. ಊರಲ್ಲಿ ನೀರಿದೆಯಾ? ನೀರು ಬಂದ್ರೆ ನೀರು ಸಿಕ್ಕಿತ್ತು ನಮ್ಗೆ. ಕುಡಿಲಿಕ್ಕೆ ನೀರಿಲ್ಲ. ಅದು ಯಾರು ಕುಳಿತುಕೊಳ್ಳುವ ಪೀಠ? ಯಾರು ಕುಳಿತುಕೊಳ್ಳುವ ಪೀಠ ಅದು? ಯಾರು ಯಾರು ಯಾರು? ಮತ್ತೆ ನೀವು ಅಲ್ಲಿಗೆ ಕರ್ಕೊಂಡು ಹೋದ್ರಿ ಕೂತ್ಕೋ ಅಂತ. ನಮ್ಮ ತಾಯ್ನಾಡಿನಿಂದ ಬಂದವ. ಇಲ್ಲಿ ನಿಲ್ಲಿ. ನಿಮ್ಮ ಮಗ ಮತ್ತೆ ವಿಷಯ ಬರಲಿ. ಇಲ್ಲಿ ನಾನು ಎಂತದು? ಪಾತಾಳಕ್ಕೆ ಬಂದವ ನೀನು, ಶೋಣಿತಾಪುರದಿಂದ. ಆದ್ದರಿಂದ ನಿನ್ನನ್ನು ದೂರದಲ್ಲಿ ನಿಲ್ಲಿಸಿ ಮಾತಾಡುವುದಲ್ಲ, ಹತ್ತಿರ ನಿಲ್ಲಿಸಿ ಮಾತಾಡುವಂತ ಕರೆದದ್ದು ಅಷ್ಟೇ. ಮತ್ತೆ ನಿನಗೆ ಅಲ್ಲಿ ಕೂತ್ಕೊಳ್ಳುವುದಲ್ಲ, ಅಲ್ಲಿ ಬರುವ ಯೋಗ್ಯತೆ ಇಲ್ಲ. ಇಲ್ಲೇ ನಿಲ್ಲಿ. ಹೇಳು ಏನು? ಇವತ್ತು ನಮ್ಮಮ್ಮ ಕರೆದ್ರು, ಚಿಕ್ಕ ಮಗ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಆದ್ರಿಂದ ಊರು ಬಿಡ್ಬೇಕು ಅಂತ ಹೇಳಿದ್ರು. ಕೇಳಿದ್ಯಾನೋ? ನನಗೆ ಕೇಳಲಿಲ್ಲ. ಅವಳ ಅಮ್ಮ ಹೇಳಿದ್ರಂತೆ. ಇವಳಮ್ಮ ದಿತಿ ದೇವಿಯವರು ಹೇಳಿದ್ರಂತೆ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು. ನಿಮ್ಮಿಬ್ಬರ ರಕ್ತದೊತ್ತರದ ಮಾತ್ರ ಮುಗಿದಿದ? ಯಾಕೆ? ಮತ್ತೆ ಆವಾಗ ಆವಾಗ ನಿಮಗೆ ಬಿಸಿ ಆಗ್ತದೆ. ವಿಷಯ ಆಗದೆ ಹಾಗಲ್ಲ, ಮತ್ತೇನು? ನನ್ನ ಮಗಳಿಗೆ ಪ್ರಾಯ ಬಂದಿದೆ, ಮದುವೆ ಮಾಡುವ ಯೋಚನೆ ಉಂಟು, ವರಣ ವಿಚಾರವಾಗಿ ಊರು ಬಿಡ್ಬೇಕು ಅಂತ ಹೇಳಿದ್ರು. ಏನು ಮಾಡುದು ಅಂತ ಹೇಳುವಾಗ ಅಲ್ಲಿ ವರಣ ವಿಚಾರ ಬಂತು. ನಿಮ್ಮ ಹೆಸರು ಬಂತ ತಕೊಳ್ಳಿ. ನಮ್ಮ ವಿಷಯ ಹಾಗೆ, ನಮ್ಮದು ಪ್ರಚಾರ ಇಲ್ಲ ಅಂತ ನಾವು ಭಾವಿಸುವುದು. ನಮ್ಮ ವೀರ, ಶೂರ, ಶೂರ, ಧೀರ, ಧೀರ, ರಣಧೀರ, ರಣಧೀರ ಕಂಟ್ರಿ. ಅಪತ್ರೆ ಆದುದು ಅಲ್ಲಿಂದಲೇ. ಮಾಳಿ ನಿಮ್ಮ ಹೆಸರು ಬಂತ. ಸರಿ, ಇದು ನಿಮಗೆ ಇನ್ನು ಮದುವೆ ಆಗ್ಲಿಲ್ಲ. ಅದೇನು ಇನ್ನೂ ಆಗಲಿಲ್ಲ? ನೀನು ಅದಕ್ಕೆ ಮರವನ್ನು ದೂಡುವುದು ಯಾಕೆ? ಇನ್ನೇ ಆಗ್ಲಿಲ್ಲ ಅಂತ. ಅದೇನು ಹಾಗದು ಮದುವೆ ಯಾಕೆ ಇನ್ನೂ ಆಗ್ಲಿಲ್ಲ? ಯಾರು ಹೆಣ್ಣು ಕೊಡುದಿಲ್ಲ ಅವರಿಗೆ. ನಿಮಗೆ ಯಾಕೆ ಅಧಿಕಾರ? ಹಾಗಲ್ಲ, ಆಗಬಹುದಿತ್ತು, ಆಗಬಹುದಿತ್ತು. ಯಾಕೆ ಆಗಲಿಲ್ಲ? ನಮ್ಮ ಯೋಗ್ಯತೆಗೆ, ನಮ್ಮ ರೂಪಕ್ಕೆ, ನಮ್ಮ ಆಳಂಗಕ್ಕೆ, ನಮ್ಮ ಶೌರ್ಯಕ್ಕೆ, ನಮ್ಮ ಐಶ್ವರ್ಯಕ್ಕೆ ಸರಿಯಾದ ಹೆಣ್ಣು ಸಿಗಲಿಲ್ಲ. ಕಾಲ ಬಂತು. ಯಾರಿಗೆ ಕಾಲ ಬಂತು? ಇದು ಯಾವ ತಾಳ? ಬೇತಾಳ. ಅದ್ಯಾಕೆ? ಪಾತಾಳ. ಹಾಗಲ್ಲ, ಕಾಲ ಯಾವುದಕ್ಕೆ ಬಂತು? ಮದುವೆಗೆ. ಮದುವೆಗೆ ಅಂದ್ರೆ ಹುಡುಗಿ ನಮ್ಮಲ್ಲಿಟ್ಟು. ಯಾರು? ನಮ್ಮ ಅಮ್ಮನ ಮಗಳು. ಹುಚ್ಚರಲ್ಲಿ ಮಾತಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇವತ್ತಿನ ಮಟ್ಟಿಗೆ ಸುಧಾರಿಸಬೇಕು ನೀವು. ಅಲ್ಲ, ಇಲ್ಲದಿದ್ರೆ ಅವ ಏನು ಮಾತಾಡ್ತಾನೆ ಪುಣ್ಯಾತ್ಮ. ಅವನ ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲಿಂಟು ಅಂತ ಹುಡುಕುವುದಕ್ಕೆ 7 ರಾತ್ರಿ 7 ಹಗಲು ಬೇಕು. ಇನ್ನು ಅವನ ಅಕ್ಕನನ್ನೋ ತಂಗಿಯನ್ನೋ ಮದುವೆಯಾಗಿ ನಾನು ಯಾವ ಹೊಂಡಕ್ಕೆ ಹಾರು? ಮತ್ತೆ ನಿನ್ನ ಅಮ್ಮನ ಮಗಳು ಅಂತ ಹೇಳಿದ್ರೆ ಮತ್ತೆ ಯಾರು? ನನ್ನ ಹೆತ್ತಮ್ಮಲ್ಲ, ಮತ್ತೆ ದ್ವಿತೀಯಮ್ಮನ ಮಗಳು. ಹಾಗೆ ನಿಮಗೆ ಕೊಡಬೇಕು ಅಂತ ತೀರ್ಮಾನ. ಸರಿ, ಹೌದೌದು. ಹುಡುಗಿ ಹುಡುಗಿ ಹೇಗಿದ್ದಾಳೆ? ಬಹಳ ಚಂದ. ಹೌದಾ? ಚಂದ ಅಂತ ಹೇಳಿದ್ರೆ ತೆಳ್ಳಗೆ ಬೆಳ್ಳಗೆ ಬೆಳ್ಳಗೆ ತೆಳ್ಳಗೆ ಏನದು? ಟುರು 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 ಟುರು. ಉರುಟಾದ ಮುಖ, ತೆಳ್ಳಗೆ ಬೆಳ್ಳಗೆ ಶರೀರ, ಚಂದವಾದ ಚಂದವಾದ ರೂಪ. ರೂಪದ ವಿಚಾರ. ಹುಡುಗಿಗೆ ಪ್ರಾಯ ಎಷ್ಟಾಗಬಹುದು? 16-16. ನನಗೆ ಒಂದು ಸಾಕು, ನನಗೆ ಒಂದೇ ಸಾಕು.
16 ಸೋಡಲ್ಲ ಪುಣ್ಯಾತ್ಮ, ಷೋಡಶಿ. ಸೋಣ ಷೋಡಶಿ ಅದೇ ನಿಮ್ಮ ಸೋಡಾಸಿ. ಸಿಯನ್ನು ಇಲ್ಲಿ ಹಾಕಿದ್ರೆ ಸಿ ಸೋಣ ಆಗುದಿಲ್ವಾ? ಅರ್ಥ ಬೇರೆ ಆಗುತ್ತದೆ ಪುಣ್ಯಾತ್ಮ. ಅರ್ಥ ಬೇರೆ ಆದ್ರೆ ಪ್ರಾಯ ಅದೇ ಅಲ್ವಾ? ಬೇಡ, 16ರ ಹರೆಯ. 16 ವರ್ಷ. ಹಾ. ಹೌದೌದು. ಹಾಗಾದ್ರೆ ಅವಳ ಹೆಸರೇಗ? ಮಾಲಿನಿ. ಮಾಲಿನಿ. ಹೇಗೆ? 3 ಸಲ ಹೇಳಿ ಆಯ್ತು. ಅವನಾಗಿ ಕೆಪ್ಪಲ್ಲ ನೀವು. ಗೊತ್ತಾಯ್ತಾ? ಗೊತ್ತಾಯ್ತಾ? ಎಂತದು? ಹುಡುಗಿಯ ಹೆಸರು ಗೊತ್ತಾಯ್ತಾ? ಎಂತದು? ಮಾಲಿನಿ. ಮಾಲಿನಿ. ಅದು ಹೆಚ್ಚಾದ್ರೆ ಮಾಲಿನಿ. ಮಾಲಿನಿ. ಮಾಲಿನಿ ಅಂತ ಹೆಸರು. ಮಾಲಿನಿ. ಆ ಹೆಸರಿನಲ್ಲೇ ಅಂತಹ ಆಕರ್ಷಣೆ ಉಂಟು. ಆಕರ್ಷಣೆ ಉಂಟು. ಆ, ಹಾಗೆ ಅವನಿಗೆ ನಾನು ಎಂತದಕ್ಕೆ ಮಾತಾಡುದು? ನಿನಗೆ ತಲೆ ಸರಿ ಇಲ್ಲ ನಿನಗೆ. ಮತ್ತೆ ಇಷ್ಟೊತ್ತು ಯಾಕೆ ಮಾತಾಡಿದ್ದು? ನಿಮ್ಗೆ ಇಲ್ಲಿ ನಿದ್ದೆ ಬರದ ಕರ್ಮಕ್ಕೆ ಇಲ್ಲಿ ಬಂದಿತ್ತು ನಮಗೆ ತೊಂದರೆ. ನಿಮಗೆ ಓಲೆ ಕೊಟ್ಟಿದ್ದಾರೆ. ಓಲೆ ಎಲ್ಲುಂಟು? ಇದರಲ್ಲಿ ಬರ್ತಿದ್ದಾರೆ, ಅಕ್ಷರದಲ್ಲಿ ಬರ್ತಿದ್ದಾರೆ. ಮತ್ತೆ ಯಾವುದರಲ್ಲಿ ಬರುವುದಕ್ಕಾಗುತ್ತದ? ಕೆಲವರು ಸೂಚ್ಯ. ಆ ಸೂಚ. ಸರಿ ಸರಿ, ತಪ್ಪು ತಪ್ಪು, ಗುಣಿಸು. ಚುಚ್ಚುತ್ತೇನೆ ಮಗ. ಕಲೆ ಕಲೆ ಎಂತ? ಕಲೆ 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 ಕಲೆ. ಗೊತ್ತಾಗ್ಲಿಲ್ಲ. ಇದು ಕೊಕ್ಕೆ. ಪ್ರಶ್ನಾರ್ಥಕ. ಸಾರ್ಥಕ ಚಿಹ್ನೆ. ಇದನ್ನು ಓದಿ ತಾವು ಆಗಮಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ. ನೀನು ನನ್ನ ಶ್ರದ್ಧಾಂಜಲಿ ಸಭೆಗೆ ಬಂದದ್ದಲ್ಲ. ಒಂದು ವಿನೀತ ಭಾವ. ಇಷ್ಟು ವಿನೀತ ಭಾವ ಬೇಡ, ಆಯ್ತಾ? ಆಯ್ತು. ಸ್ವಲ್ಪ ಸಾಕು. ಆಯ್ತು. ಹೇಗೋ ಬಹಳ ದೂರದಿಂದ ಬಂದಿದ್ದಾನೆ ಪಾಪ. ಏನೋ ಬಡ ತಾಯಿ ಮಗ ಬಂದಂತಹ ನಿನ್ನನ್ನು ಹೀಗೆ ಬಿಡುವುದಲ್ಲ. ಒಂದೆರಡು ಊಟ ಊಟ. ಹೋಗು. ಊಟ. ಓ ಅಲ್ಲಿ ನೋಡು, ಊಟ ಊಟ ಎಂತದೆಲ್ಲ ಊಟ? ಮಾಂಸಾಹಾರ ಮಂದಿರ. ಅರೆ ಬೇಯಿಸಿದ್ದು, ಪೂರ್ತಿ ಬೇಯಿಸಿದ್ದು, ಮುಳ್ಳು ಮುಳ್ಳು, ಕರುಳು ಕರುಳು, ಎಲುಬು ಎಲುಬು, ಕಣ್ಣು ಕಣ್ಣು, ಕಿವಿ ಕಿವಿ. ಬೇಡ, ಅದನ್ನೆಲ್ಲ ನಿನ್ನೆವರೆಗೆ ತಿಂದು ನಾಲ್ಕು ದಪ್ಪ ಏರಿ ಹೋಗಿದೆ. ಸಸ್ಯಾಹಾರ. ಓ ಇಲ್ಲಿ ನೋಡು, ಸರಿ. ಬ್ರಾಹ್ಮಣರ ಉಪಹಾರ ಮಂದಿರ. ಹೋಗು, ಬೇಕಾದಷ್ಟು ಊಟ ಮಾಡು. ಒಳ್ಳೆ ಅಡುಗೆ. ಒಳ್ಳೆ ಅಡುಗೆ. ಸಾರು ಮಾಡ್ತಾರ? ಅಯ್ಯೋ, ಅವರಿಗೆ ಹೆಸರೇ ಸಾರು ಭಟ್ರು ಅಂತ. ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರ? ಕೊತ್ತಂಬರಿ ಸೊಪ್ಪು ಹಾಕದೆ ಸಾರು ಕೊತ್ತಂಬರಿ ಸೊಪ್ಪು ಹೇಳ್ತೇನೆ ಅಷ್ಟಲ್ವಾ? ಕೊತ್ತಂಬರಿ ಸೊಪ್ಪು ಬೇಡ ಬೇಡ, ಅಲ್ವಾ? ಬೇಡ. ಮತ್ತೆ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ, ಹಾಗೆ ತೆಗ್ದಿಡಿ. ಅದನ್ನು ಕಟ್ಟಿಕೊಡಿ. ಇವನಿಗೆ ಕಟ್ಟಿಕೊಡಿ. ಎಂತದು ದನದ ಕೊಟ್ಟಿಗೆ ಹಾಕ್ಲಿಕ್ಕುಂಟಾ? ಮತ್ತೆ ಎಂತ ಕರ್ಮ ನಿಂದು? ಆಯ್ತು, ನಿಲ್ಲು 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 ನಿಲ್ಲು. ನಿನಗೆ ಏನಾದ್ರೂ ಕೊಡದೆ ಒಂದು ಆಗುದಿಲ್ಲ. ಅವರಲ್ಲಿಂದ ಸಾಲ ತೆಗೆದು ನನಗೆ ಕೊಡುದ? ಅಷ್ಟು ಗತ್ತಿಗೆ ಹೊಟ್ಟವರವರು. ಮತ್ತೆಂತದು? ಅದಲ್ಲ. ಅವ್ರು ಯಾರು? ಯಾರವರು? ಯಾರವರು? ಯಾರು? ಭಂಡಾರಿಗಳು. ಬಂದಾರಿ ಭಂಡಾರಿಗಳು ಅವರು ಇಬ್ಬರು ಭಟ್ರುಗಳು, ಅವರೊಬ್ಬ ಪೂಜಾರಿ. ಪುಣ್ಯಾತ್ಮ, ನಮ್ಮ ಬಂಡಾಗಾರದ ಅಧಿಕಾರಿಗಳು. ನಿಮ್ಮದೇ ನಮ್ಮದೇ ಲೆಕ್ಕಾಚಾರ ಅವರ ಕೈಯಲ್ಲಿ. ಇದು ಹೀಗೆ ಆಯ್ತಾ? ಅದು ಇದನ್ನು ತೋರಿಸಿದ್ರೆ ಆಯ್ತು. ಇದನ್ನು ತೋರಿಸಿದ್ರೆ ಅಲ್ಲಿ ಕೊಡ್ತಾರೆ. ಇದನ್ನು ತೋರಿಸು. ಇದನ್ನು ತೋರಿಸ. ಅದನ್ನೇ ಕೇಳ್ತಾ ಇದ್ದೇನೆ ಮಿತ್ರ. ವಿಲಯ ಏನೋ ಒಂದು ಮಾತಾಡಿಸಿದ್ದೇವೆ. ಓಲೆಯನ್ನು ತಂದಿದ್ದಾನೆ. ಸಭೆಯವರಿಗೆ ನಿನಗೆ ಅರ್ಥವಾಗುವ ಹಾಗೆ ವಾಚಿಸ್ತೇನೆ. ಸ್ವಸ್ತಿ ಶ್ರೀ ಪಾತಾಳ ತೊಡೆಗೆ ವಿದ್ಯುನ್ಮಾಲಿ ದೈತ್ಯೇಶನಿಂಗೆ ದುಡಿದೇವಿ ಅಟ್ಟಿಂಗೈವ ದಿನಗಳನ್ನವತರಿಸು ಚಿತ್ತರಾವು ಕುಶಲಿಗರು ಪುರದಿ ನಮ್ಮ ಸುಮಾಲಿನಿ ಎನ್ನ ಕೀಯನ ನಿಧಿಗಳು ಮನ್ಯಸುದ ನೀದೇರಿ ಬಂದು ಕನ್ನಿಕೆಯ ಮರಿಸಿ ಪಂಚಭೂತಗೊಳಿಸ ನನ್ನ ಮನ್ಯಸುದ ವಾಚಿಸಲಂದು. ಮಿತ್ರ, ವಿಲಯ ಪ್ರಥಮವಾಗಿ ಸ್ವಸ್ತಿಶ್ರೀ ಎನ್ನುವ ಹಾಗೆ ಬರೆದಿದ್ದಾರೆ. ಹಾಗಾದ್ರೆ ಇದು ಶುಭ ಸೂಚಕವೇ ಸರಿ. ಪಾತಾಳ ಲೋಕದ ಸರ್ವಾಧಿಕಾರಿಯಾದಂತಹ ವೀರ ವಿದ್ಯುನ್ಮಾಲಿಗೆ ಶೋಣಿತಾಪುರದ ಸಾಮ್ರಾಜ್ಞಾದ ದಿತಿದೇವಿ ಮಾಡುವಂತಹ ಆಶೀರ್ವಾದಗಳು. ನಾವು ಕ್ಷೇಮ, ಅದೇ ರೀತಿ ನೀನು ಕ್ಷೇಮ ಎಂಬ ಹಾಗೆ ನಂಬಿಕೊಂಡಿರುತ್ತೇನೆ. ಪತ್ರವನ್ನು ಬರೆದ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಮಗಳಾದಂತಹ ಮಾಲಿನಿ. ನೀನು ಒಬ್ಬರೇ ಮಾತಾಡೋದು, ನನಗೆ ಕೇಳಲಿಕ್ಕಿಲ್ವ? ಅದು ನನಗೆ ಕೇಳಬೇಕು. ಕೇಳಬೇಕಾ? ಸ್ವಸ್ತಿ ಶ್ರೀ, ದಿವಂಗತ ಶ್ರೀ, ಸ್ವಸ್ತಿ ಶ್ರೀ, ಸ್ವಸ್ತಿ ಶ್ರೀ ಪ್ರಥಮತವಾಗಿ ಬರೆದಿದ್ದಾರೆ. ಹಾಗಾದ್ರೆ ಶುಭ ಸೂಚಕವೇ ಸರಿ. ಸ್ವಸ್ತಿ ಶ್ರೀ. ಹೌದು. ಪಾತಾಳ ಲೋಕದ ಸರ್ವಾಧಿಕಾರಿಯಾದಂತಹ ವೀರ ವಿದ್ಯುನ್ಮಾಲಿಗೆ ಶೋಣಿತಾಪುರದ ಸಾಮ್ರಾಜ್ಞಾದಂತಹ ದಿತಿದೇವಿ ಮಾಡುವಂತಹ ಆಶೀರ್ವಾದಗಳು. ಆಯ್ತಮ್ಮ, ಇರ್ಲಿ. ನಾವು ಕ್ಷೇಮ, ನಾವು ಕ್ಷೇಮ, ಅದೇ ರೀತಿ ನೀವು ಕ್ಷೇಮ ಎಂದು ನಂಬಿಕೊಂಡಿರುತ್ತೇನೆ. ಈಗ ನಂಬಲೇಬೇಕಾಗ್ತದೆ. ಎಲ್ಲ 7 ತಿಂಗಳಲ್ಲಿ ಒಳಗೆ ಅಲ್ವಾ? ಈಗೇನು ಕ್ಷೇಮ ಇಲ್ಲದೆ?
ಓಲೆ ಕಳುಹಿಸಿದ ವಿಚಾರ ಏನು ಅಂತ ಹೇಳಿದ್ರೆ, ಏನಂತೆ? ನನ್ನ ಮಗಳಾದಂತಹ ಮಾಲಿನಿ ಹಾ. ಸತ್ಕುಲ ಪ್ರಸೂತೆಯಾಗಿದ್ದಾಳೆ, ಆಹಾಹಾ. ಪ್ರಾಯ ಪ್ರಬುದ್ಧೆಯಾಗಿದ್ದಾಳೆ, ಆಗಲಿಯಪ್ಪ. ಸದ್ಗುಣ ಭರಿತೆಯಾಗಿದ್ದಾಳೆ, ಆಗಲಿ. ಸದ್ಗುಣ ಸಂಪನ್ನೆಯಾಗಿದ್ದಾಳೆ, ಮೊನ್ನೆ ಆಗಿರ್ಲಿ, ಸುಗುಣಶೀಲೆಯಾಗಿದ್ದಾಳೆ. ಇಲ್ಲೇ ಆಗಲಿ. ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದು ಅಂತ ನಾವು ತೀರ್ಮಾನಿಸಿದ್ದೇವೆ. ಸಂತೋಷ ಆಯ್ತು. ನಿನಗೆ ಒಪ್ಪಿಗೆ ಇದ್ದಲ್ಲಿ ನನಗೆ ಒಪ್ಪಿಗಿದೆ. ಹೇ, ನನಗೆ ಒಪ್ಪಿಗಿದೆ, ಇರ್ಲಿ. ನಿನ್ನ ಒಪ್ಪಿಗೆ ಅಲ್ಲ, ಇದು ನನಗೆ ಕಳಿಸಿದ್ದು. ನನಗೆ ಒಪ್ಪಿಗೆ ಆದ್ರೆ ನಿಂಗೆ ಒಪ್ಪಿಗೆ ಅಲ್ವಾ? ಅದ್ಯಾಕೆ? ನಾನು ನಿನಗೆ ಗೆಳೆಯ ಅಲ್ವಾ? ಹಾಗೆ 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 ಸರಿ. ಒಪ್ಪಿಗೆ ಇದ್ದಲ್ಲಿ ಬರುವ ದಶಮಿಯಂದು ದಿಬ್ಬಣಿಗರಾಗಿ ಬಂದು ನನ್ನ ಮಗಳನ್ನು ವರಿಸಿ ವರಿಸಿ ನನ್ನ ಕುಲವನ್ನು ಉದ್ಧಾರಗೊಳಿಸಬೇಕು. ಏನು ಉದ್ಧಾರ ಮಾಡದೆ ಆ? ಅಷ್ಟು ಚಂದದ ಹುಡುಗಿ ಸಿಗುವಾಗ ಆಗ್ಲಿ. ಉದ್ಧರಿಸಬೇಕಾಗಿ ವಿನಂತಿ. ಸಂತೋಷ. ಇಂತಿ ದಿತಿ ದೇವಿ. ಹೊಲ ಇದರ ಸಮಯ